ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಮುಂದಾಗಿರುವ ಜಿಲ್ಲಾಡಳಿತವು ಇದೀಗ ಗಪ್ಪಿ ಅಭಿಯಾನದ ಮೂಲಕ ಸೊಳ್ಳೆಗಳ ನಿಯಂತ್ರಣಕ್ಕೆ ಮುಂದಾಗಿದೆ. ಹೌದು, ಡೆಂಗ್ಯೂ ಮಲೇರಿಯಾ ನಿಯಂತ್ರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಆರೋಗ್ಯ ಇಲಾಖೆಯ ವತಿಯಿಂದ ಮಂಗಳೂರಿನ ಮಹಾತ್ಮ ಗಾಂಧಿ ಪಾರ್ಕ್ನಲ್ಲಿ ಗಪ್ಪಿ ಅಭಿಯಾನವು ನಡೆಯಿತು. ಪಾರ್ಕ್ನಲ್ಲಿರುವ ಕೊಳಗಳಿಗೆ ಗಪ್ಪಿ ಮೀನುಗಳನ್ನು ಬಿಡುವ ಮೂಲಕ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಮತ್ತು ಮಂಗಳೂರು ನಗರ ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು, ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಜಿಲ್ಲಾಡಳಿತವು ಕ್ರಮವನ್ನು ಕೈಗೊಂಡಿದೆ. ಎಲ್ಲರ ಸಹಕಾರದಿಂದ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸಾಧ್ಯ ಅಂತ ಕರೆ ನೀಡಿದರು. ಲಾರ್ವಾವನ್ನು ನಿಯಂತ್ರಿಸಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಈ ಗಪ್ಪಿ ಮೀನಿನ ಅಭಿಯಾನ ಅದು ಯಾವ ರೀತಿಯಲ್ಲಿ ಲಾರ್ವಾವನ್ನು ತಿಂತದೆ ಅಂತ ಹೇಳುವಂಥ ರೀತಿಯಲ್ಲಿ ಕೂಡ ಈಗ ಇದರಲ್ಲಿ ತೋರಿಸಿದ್ದಾರೆ. ಹಾಗೆ ಪ್ರತಿಯೊಂದು ಮನೆಗಳಲ್ಲಿ ಕೂಡ ಇದನ್ನು ಮೀನನ್ನು ಅವರು ಹಾಕಬಹುದು. ಅದಲ್ಲದೆ ಎಲ್ಲೆಲ್ಲಿ ನೀರುಗಳು ತಗ್ತದೆ ಅಲ್ಲಿ ಕೂಡ ಇದನ್ನು ಹಾಕಬಹುದು ಅಂತ ಹೇಳುವಂಥ ರೀತಿಯಲ್ಲಿ ಎಲ್ಲ ಜಿಲ್ಲಾಡಳಿತಗಳಿಂದ ಎಲ್ಲ ಮಾಹಿತಿಗಳು ಕೊಡ್ತಾ ಇದ್ದಾರೆ. ಇದರೊಂದಿಗೆ ಮಹಾನಗರ ಪಾಲಿಕೆ ಕೂಡ ಕೈ ಜೋಡಿಸಿಕೊಂಡು ಈ ಕಾರ್ಯವು ನಡೀತಾ ಇದೆ. ಒಟ್ಟು ಸಾರ್ವಜನಿಕರಿಗೆ ಯಾವುದಾದ್ರೂ ಮಾಹಿತಿಗಳ ಕೊರತೆ ಇದ್ದಲ್ಲಿ ಇಲ್ಲ ಅವರಿಗೆ ಗಪ್ಪಿ ಮೀನು ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರು ಮಹಾನಗರ ಪಾಲಿಕೆ ಇರ್ಬೋದು, ಜಿಲ್ಲಾಡಳಿತಕ್ಕೆ ಸಂಪರ್ಕ ಮಾಡಿದಾಗ ಕೂಡ ಅವರು ಸುಲಭದ ರೀತಿಯಲ್ಲಿ ವಿಧಾನಗಳನ್ನು ಹೇಳಿ ಅದಕ್ಕೆ ಅವರಿಗೆ ದೊರಕಿಸಿಕೊಡುವಲ್ಲಿ ಕಾರಣಕರ್ತರು. ಇದೇ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರು, ಡೆಂಗ್ಯೂ ನಿಯಂತ್ರಣಕ್ಕಾಗಿ ಸಾಕಷ್ಟು ಕ್ರಮಗಳನ್ನು ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ನೇತೃತ್ವದಲ್ಲಿ ಕೈಗೊಳ್ಳಲಾಗಿದೆ. ಇದು ಕೇವಲ ಒಂದು ಸೀಸನ್ಗೆ ಸೀಮಿತವಾಗಿರಬಾರದು. ಮುಂದಕ್ಕೂ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗಪ್ಪಿ ಅಭಿಯಾನವನ್ನು ಆರಂಭಿಸಿದ್ದೇವೆ ಅಂತ ಹೇಳಿದರು. ಈಚೆಗೆ ಡೆಂಗ್ಯೂನ ಒಂದು ಸಮಸ್ಯೆ ಕಳೆದ ಜುಲೈಯಿಂದ ಸ್ಟಾರ್ಟ್ ಆಗಿತ್ತು. ಆವಾಗಿಂದನೇ ನಾವು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಒಂದು ಡೆಂಗ್ಯೂವನ್ನು ನಾವು ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿ ನಾವು ಸಾಕಷ್ಟು ಪ್ರಯತ್ನಗಳು ಜೊತೆಗೂಡಿ ಮಾಡಿದ್ದೀವಿ. ಹಾಗಾಗಿ ಈಗ ಒಂದು ಒಳ್ಳೆಯ ವಿಷಯ ಅಂದರೆ ಈಗ ಯಾವುದೋ ಒಂದು ಹೆಚ್ಚಿಗೆ ಒಂದು ಇನ್ಕ್ರೀಸಿಂಗ್ ಟ್ರೆಂಡಲ್ಲಿರುವುದು ಈಗ ಡಿಕ್ರೀಸಿಂಗ್ ಟ್ರೆಂಡಿಗೆ ಬಂದಿದೆ. ಬಟ್ ನಮ್ಮ ಪ್ರಯತ್ನ ಏನಿದೆ ಇದು ಬರೀ ಈ ಸೀಸನ್ಗೆ ಮಾತ್ರ ಇಲ್ಲ, ಬರುವ ವರ್ಷಗಳಲ್ಲಿ ಕೂಡ ನಮ್ಮ ಮಂಗಳೂರಲ್ಲಿ ಇಂಥ ಸಮಸ್ಯೆ ಆಗಬಾರದು ಅಂತ ನಿಟ್ಟಿನಲ್ಲಿ ಸಾಕಷ್ಟು ಶಾಶ್ವತ ಕೆಲಸಗಳು ತಗೊಂಡಿದ್ದೀವಿ. ಇದಕ್ಕೆ ಅಂಗವಾಗಿ ಇವತ್ತು ನಮ್ಮ ಎಲ್ಲ ನೀರು ಇರುವ ನೆಲೆಗಳಲ್ಲಿ ಗಪ್ಪಿ ಮೀನನ್ನು ಬಿಡುವ ಒಂದು ಅಭಿಯಾನ ತಗೊಂಡಿದ್ದೀವಿ. ಈ ಅಭಿಯಾನವನ್ನು ಮಾನ್ಯ ಶಾಸಕರು ಅವರು ಈಗ ನೆರವೇರಿಸಿಕೊಟ್ಟಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿ ರಾಮಕೃಷ್ಣರಾವ್, ಮನಪಾ ಜಂಟಿ ಆಯುಕ್ತೆ ಗಾಯತ್ರಿ ನಾಯಕ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು. ಮೊಬೈಲ್